ಈರಯ್ಯ ಹಿರೇಮಠ ಎರಡು ಮೂರು ಹುಡುಗರಿಗೆ ಹಾಗೆ ಆಗಿದೆ. ನೀವು ಇಲ್ಲಿ ಹೊರದ್ರಲ್ಲಿ ಇದು ನೋಡಿಕೊಳ್ಳಿ. ಇವತ್ತಿಗೆ 4 ದಿವಸ ಆಯ್ತು. ಮಾಡಿ ಅದು ಡಿವೈಎಸ್ಪಿ ಆಫೀಸ್ ಸರ್. ಡಿವೈಎಸ್ಪಿ ಆಫೀಸ್ ಇಲ್ಲಿ ಡಿವೈಎಸ್ಪಿ ಆಫೀಸ್ ಕರ್ಕೊಂಡು ಹೋಗ್ತೀವಿ. ಸಾರ್ವಜನಿಕವಾಗಿ ಹಿಂದೂ ಕಾರ್ಯಕರ್ತರಿಗೆ ಧಿಕ್ಕಾರ ಆಗಿದೆ. ಅದು ಭಾರಿ ನೋವು ಸರ್. ನಾವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೇವೆ. ಈ ಕಾರ್ಯಕರ್ತರಿಗೆ ಈ ಕ್ಷೇತ್ರದಲ್ಲಿ ನಾವು ಇವರ ಕಣ್ಣೆದುರು ಇಂಥ ಪರಿಸ್ಥಿತಿಯನ್ನು ನೋಡುವುದು ಅಂತೇಳಿ ಆದರೆ ನಮಗೆ ಸಂಘ ಎಲ್ಲಿ ಉಂಟು, ಪಕ್ಷ ಎಲ್ಲಿ ಉಂಟು, ಸಂಘಟನೆ ಎಲ್ಲಿ ಉಂಟು ಅಂತೇಳಿ ನೀವು ಯೋಚನೆ ಮಾಡಿ. ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನು ಬಲಿ ಕೊಡುವಂತ ಕೆಲಸ ಕಾರ್ಯ ಇಲ್ಲಿ ನಡೀತಾ ಇರುವಂತದ್ದು. ಇವರು ಲಾಸ್ಟಿಗೆ ಕಾಂಗ್ರೆಸ್ಸಿಗೆ STPIಗೆ ಓಟು ಕೊಡಿ ಅಂತೇಳಿ ಕೇಳಿಕೊಂಡು ಹೋಗ್ತಾರೆ ಅಂತೇಳಿ ಆದ್ರೆ ಇವರು ರಕ್ತವನ್ನು ಬೆವರು ಮಾಡಿ ಖಾಲಿ ಭಗವಧ್ವಜದ ಒಂದೇ ಒಂದು ಇದರಲ್ಲಿ ಪ್ರತಿಫಲಕ್ಷದಿಲ್ಲದ ಕೆಲಸ ಮಾಡುವರು. ಈ ಮಾಲಿಂಗೇಶ್ವರನ ಈ ಭೂಮಿಯಲ್ಲಿ ಈ ತರ ಆಗ್ತದೆ ಅಂತೇಳಿ ನಮಗೆ ಅದು ಬಾರಿ ನೋವು ತಂದಿ ಸರ್. ಬೇರೆ ನಮಗೆ ಅಧಿಕಾರ ಕೊಡುವಂತದ್ದು ಬೇಡ, ಯಾವುದೇ ಸ್ಥಾನಮಾನ ಬೇಡ, ಆದ್ರೆ ಕಾರ್ಯಕರ್ತರ ಭಾವನೆಗಳನ್ನು ಇವರು ತಿಳ್ಕೊಳ್ಬೇಕಲ್ಲ. ಹಿಂದಿನಿಂದ ಮಾಡಿಸುವಂತದ್ದು ಮತ್ತೆ ಬೆನ್ನು ತಟ್ಟಿ ನಾವು ನಿಮ್ಮ ಜೊತೆಗೆ ಇದ್ದಂತೆ ಹೇಳ್ತಿದ್ದಾರೆ ಅಂತೇಳಿ ಆದ್ರೆ ಇದಕ್ಕಿಂತ ಹಿಂಸೆ ಬೇರೆ ಯಾರು ಕಾರ್ಯಕರ್ತರಿಗೆ ಯಾವುದಿಲ್ಲ. ದಿನ ಸಂಬಳಕ್ಕೆ ಕೆಲಸ ಮಾಡೋದು, ಯಾವುದೇ ಬೇರೆ ಜಾಬ್ ಕಂಪನಿಯಲ್ಲಿ ಇನ್ನೊಂದರಲ್ಲಿ ಇಲ್ಲ. 500-600 ರೂಪಾಯಿ ದಿನಕ್ಕೆ ದುಡ್ಡು ಮನೆ ಸಾಕೋದು. ಧರ್ಮ ಈರಯ್ಯ ಹಿರೇಮಠ ಎರಡು ಮೂರು ಹುಡುಗರಿಗೆ ಹಾಗೆ ಆಗಿದೆ. ನೀವು ಇಲ್ಲಿ ಹೊರದ್ರಲ್ಲಿ ಇದು ನೋಡಿಕೊಳ್ಳಿ. ಇವತ್ತಿಗೆ 4 ದಿವಸ ಆಯ್ತು. ಮಾಡಿ ಅದು ಡಿವೈಎಸ್ಪಿ ಆಫೀಸ್ ಸರ್. ಡಿವೈಎಸ್ಪಿ ಆಫೀಸ್ ಇಲ್ಲಿ ಡಿವೈಎಸ್ಪಿ ಆಫೀಸ್ ಕರ್ಕೊಂಡು ಹೋಗ್ತೀವಿ. ಸಾರ್ವಜನಿಕವಾಗಿ ಹಿಂದೂ ಕಾರ್ಯಕರ್ತರಿಗೆ ಧಿಕ್ಕಾರ ಆಗಿದೆ. ಅದು ಭಾರಿ ನೋವು ಸರ್. ನಾವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೇವೆ. ಈ ಕಾರ್ಯಕರ್ತರಿಗೆ ಈ ಕ್ಷೇತ್ರದಲ್ಲಿ ನಾವು ಇವರ ಕಣ್ಣೆದುರು ಇಂಥ ಪರಿಸ್ಥಿತಿಯನ್ನು ನೋಡುವುದು ಅಂತೇಳಿ ಆದರೆ ನಮಗೆ ಸಂಘ ಎಲ್ಲಿ ಉಂಟು, ಪಕ್ಷ ಎಲ್ಲಿ ಉಂಟು, ಸಂಘಟನೆ ಎಲ್ಲಿ ಉಂಟು ಅಂತೇಳಿ ನೀವು ಯೋಚನೆ ಮಾಡಿ. ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನು ಬಲಿ ಕೊಡುವಂತ ಕೆಲಸ ಕಾರ್ಯ ಇಲ್ಲಿ ನಡೀತಾ ಇರುವಂತದ್ದು. ಇವರು ಲಾಸ್ಟಿಗೆ ಕಾಂಗ್ರೆಸ್ಸಿಗೆ STPIಗೆ ಓಟು ಕೊಡಿ ಅಂತೇಳಿ ಕೇಳಿಕೊಂಡು ಹೋಗ್ತಾರೆ ಅಂತೇಳಿ ಆದ್ರೆ ಇವರು ರಕ್ತವನ್ನು ಬೆವರು ಮಾಡಿ ಖಾಲಿ ಭಗವಧ್ವಜದ ಒಂದೇ ಒಂದು ಇದರಲ್ಲಿ ಪ್ರತಿಫಲಕ್ಷದಿಲ್ಲದ ಕೆಲಸ ಮಾಡುವರು. ಈ ಮಾಲಿಂಗೇಶ್ವರನ ಈ ಭೂಮಿಯಲ್ಲಿ ಈ ತರ ಆಗ್ತದೆ ಅಂತೇಳಿ ನಮಗೆ ಅದು ಬಾರಿ ನೋವು ತಂದಿ ಸರ್. ಬೇರೆ ನಮಗೆ ಅಧಿಕಾರ ಕೊಡುವಂತದ್ದು ಬೇಡ, ಯಾವುದೇ ಸ್ಥಾನಮಾನ ಬೇಡ, ಆದ್ರೆ ಕಾರ್ಯಕರ್ತರ ಭಾವನೆಗಳನ್ನು ಇವರು ತಿಳ್ಕೊಳ್ಬೇಕಲ್ಲ. ಹಿಂದಿನಿಂದ ಮಾಡಿಸುವಂತದ್ದು ಮತ್ತೆ ಬೆನ್ನು ತಟ್ಟಿ ನಾವು ನಿಮ್ಮ ಜೊತೆಗೆ ಇದ್ದಂತೆ ಹೇಳ್ತಿದ್ದಾರೆ ಅಂತೇಳಿ ಆದ್ರೆ ಇದಕ್ಕಿಂತ ಹಿಂಸೆ ಬೇರೆ ಯಾರು ಕಾರ್ಯಕರ್ತರಿಗೆ ಯಾವುದಿಲ್ಲ. ದಿನ ಸಂಬಳಕ್ಕೆ ಕೆಲಸ ಮಾಡೋದು, ಯಾವುದೇ ಬೇರೆ ಜಾಬ್ ಕಂಪನಿಯಲ್ಲಿ ಇನ್ನೊಂದರಲ್ಲಿ ಇಲ್ಲ. 500-600 ರೂಪಾಯಿ ದಿನಕ್ಕೆ ದುಡ್ಡು ಮನೆ ಸಾಕೋದು. ಧರ್ಮ ಈರಯ್ಯ ಹಿರೇಮಠ ಎರಡು ಮೂರು ಹುಡುಗರಿಗೆ ಹಾಗೆ ಆಗಿದೆ. ನೀವು ಇಲ್ಲಿ ಹೊರದ್ರಲ್ಲಿ ಇದು ನೋಡಿಕೊಳ್ಳಿ. ಇವತ್ತಿಗೆ 4 ದಿವಸ ಆಯ್ತು. ಮಾಡಿ
ಡಿವೈಎಸ್ಪಿ ಆಫೀಸ್ ಸರ್, ಡಿವೈಎಸ್ಪಿ ಆಫೀಸ್ ಇಲ್ಲಿ ಟೌನ್ ಅಲ್ಲ ಅದು ಡಿವೈಎಸ್ಪಿ ಆಫೀಸ್ ಕರ್ಕೊಂಡು ಹೋಗ್ತೀವಿ. ಇದು ಸಾರ್ವಜನಿಕವಾಗಿ ಹಿಂದೂ ಕಾರ್ಯಕರ್ತರಿಗೆ ಧಿಕ್ಕಾರ ಆಗಿದೆ. ಅದು ಭಾರಿ ನೋವು ಸರ್. ನಾವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೇವೆ. ಈ ಕಾರ್ಯಕರ್ತರಿಗೆ ಈ ಕ್ಷೇತ್ರದಲ್ಲಿ ನಾವು ಇವರ ಕಣ್ಣೆದುರು ಇಂಥ ಪರಿಸ್ಥಿತಿಯನ್ನು ನೋಡುವುದು ಅಂತೇಳಿ ಆದರೆ ನಮಗೆ ಸಂಘ ಎಲ್ಲಿ ಉಂಟು, ಪಕ್ಷ ಎಲ್ಲಿ ಉಂಟು, ಸಂಘಟನೆ ಎಲ್ಲಿ ಉಂಟು ಅಂತೇಳಿ ನೀವು ಯೋಚನೆ ಮಾಡಿ. ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನು ಬಲಿ ಕೊಡುವಂತ ಕೆಲಸ ಕಾರ್ಯ ಇಲ್ಲಿ ನಡೀತಾ ಇರುವಂತದ್ದು. ಇವರು ಲಾಸ್ಟಿಗೆ ಕಾಂಗ್ರೆಸ್ಸಿಗೆ STPIಗೆ ಓಟು ಕೊಡಿ ಅಂತೇಳಿ ಕೇಳಿಕೊಂಡು ಹೋಗ್ತಾರೆ ಅಂತೇಳಿ ಆದ್ರೆ ಇವರು ರಕ್ತವನ್ನು ಬೆವರು ಮಾಡಿ ಖಾಲಿ ಭಗವಧ್ವಜದ ಒಂದೇ ಒಂದು ಇದರಲ್ಲಿ ಪ್ರತಿಫಲಕ್ಷದಿಲ್ಲದ ಕೆಲಸ ಮಾಡುವವರು. ಈ ಮಾಲಿಂಗೇಶ್ವರನ ಈ ಭೂಮಿಯಲ್ಲಿ ಈ ತರ ಆಗ್ತದೆ ಅಂತ ನಮಗೆ ಅದು ಬಾರಿ ನೋವು ತಂದಿ ಸರ್. ಬೇರೆ ನಮಗೆ ಅಧಿಕಾರ ಕೊಡುವಂತದ್ದು ಬೇಡ, ಯಾವುದೇ ಸ್ಥಾನಮಾನ ಬೇಡ, ಆದ್ರೆ ಕಾರ್ಯಕರ್ತರ ಭಾವನೆಗಳನ್ನು ಇವರು ತಿಳ್ಕೊಳ್ಬೇಕಲ್ಲ. ಹಿಂದಿನಿಂದ ಮಾಡಿಸುವಂತದ್ದು ಮತ್ತೆ ಬೆನ್ನು ತಟ್ಟಿ ನಾವು ನಿಮ್ಮ ಜೊತೆಗೆ ಇದ್ದಂತೆ ಹೇಳ್ತಿದ್ದಾರೆ ಅಂತೇಳಿ ಆದ್ರೆ ಇದಕ್ಕಿಂತ ಹಿಂಸೆ ಬೇರೆ ಯಾರು ಕಾರ್ಯಕರ್ತರಿಗೆ ಯಾವುದಿಲ್ಲ. ದಿನ ಸಂಬಳಕ್ಕೆ ಕೆಲಸ ಮಾಡೋದು, ಯಾವುದೇ ಬೇರೆ ಜಾಬ್ ಕಂಪನಿಯಲ್ಲಿ ಇನ್ನೊಂದರಲ್ಲಿ ಇಲ್ಲ. 500-600 ರೂಪಾಯಿ ದಿನಕ್ಕೆ ದುಡ್ಡು ಮನೆ ಸಾಕೋದು. ಧರ್ಮ ಈರಯ್ಯ ಹಿರೇಮಠ 2-3 ಹುಡುಗರಿಗೆ ಹಾಗೆ ಆಗಿದೆ. ನೀವು ಇಲ್ಲಿ ಹೊರದ್ರಲ್ಲಿ ಇದು ನೋಡಿ ಕೊಡಿ, ಇವತ್ತಿಗೆ 4 ದಿವಸ ಆಯ್ತು. ಮಾಡಿ ಅದು ಡಿವೈಎಸ್ಪಿ ಆಫೀಸ್ ಸರ್, ಡಿವೈಎಸ್ಪಿ ಆಫೀಸ್ ಇಲ್ಲಿ ಟೌನ್ ಅಲ್ಲ ಅದು ಡಿವೈಎಸ್ಪಿ ಆಫೀಸ್ ಕರ್ಕೊಂಡು ಹೋಗ್ತೀವಿ. ಇದು ಸಾರ್ವಜನಿಕವಾಗಿ ಹಿಂದೂ ಕಾರ್ಯಕರ್ತರಿಗೆ ಧಿಕ್ಕಾರ ಆಗಿದೆ. ಅದು ಭಾರಿ ನೋವು ಸರ್. ನಾವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೇವೆ. ಈ ಕಾರ್ಯಕರ್ತರಿಗೆ ಈ ಕ್ಷೇತ್ರದಲ್ಲಿ ನಾವು ಇವರ ಕಣ್ಣೆದುರು ಇಂಥ ಪರಿಸ್ಥಿತಿಯನ್ನು ನೋಡುವುದು ಅಂತೇಳಿ ಆದ್ರೆ ನಮಗೆ ಸಂಘ ಎಲ್ಲಿ ಉಂಟು, ಪಕ್ಷ ಎಲ್ಲಿ ಉಂಟು, ಸಂಘಟನೆ ಎಲ್ಲಿ ಉಂಟು ಅಂತೇಳಿ ನೀವು ಯೋಚನೆ ಮಾಡಿ. ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನು ಬಲಿ ಕೊಡುವಂತ ಕೆಲಸ ಕಾರ್ಯ ಇಲ್ಲಿ ನಡೀತಾ ಇರುವಂತದ್ದು. ಇವರು ಲಾಸ್ಟಿಗೆ ಕಾಂಗ್ರೆಸ್ಸಿಗೆ STPIಗೆ ಓಟು ಕೊಡಿ ಅಂತೇಳಿ ಕೇಳಿಕೊಂಡು ಹೋಗ್ತಾರೆ ಅಂತೇಳಿ ಆದ್ರೆ ಇವರು ರಕ್ತವನ್ನು ಬೆವರು ಮಾಡಿ ಖಾಲಿ ಭಗವಧ್ವಜದ ಒಂದೇ ಒಂದು ಇದರಲ್ಲಿ ಪ್ರತಿಫಲಕ್ಷದಿಲ್ಲದ ಕೆಲಸ ಮಾಡುವವರು. ಈ ಮಾಲಿಂಗೇಶ್ವರನ ಈ ಭೂಮಿಯಲ್ಲಿ ಈ ತರ ಆಗ್ತದೆ ಅಂತ ನಮಗೆ ಅದು ಬಾರಿ ನೋವು ತಂದಿ ಸರ್. ಬೇರೆ ನಮಗೆ ಅಧಿಕಾರ ಕೊಡುವಂತದ್ದು ಬೇಡ, ಯಾವುದೇ ಸ್ಥಾನಮಾನ ಬೇಡ, ಆದ್ರೆ ಕಾರ್ಯಕರ್ತರ ಭಾವನೆಗಳನ್ನು ಇವರು ತಿಳ್ಕೊಳ್ಬೇಕಲ್ಲ. ಹಿಂದಿನಿಂದ ಮಾಡಿಸುವಂತದ್ದು ಮತ್ತೆ ಬೆನ್ನು ತಟ್ಟಿ ನಾವು ನಿಮ್ಮ ಜೊತೆಗೆ ಇದ್ದಂತೆ ಹೇಳ್ತಿದ್ದಾರೆ ಅಂತೇಳಿ ಆದ್ರೆ ಇದಕ್ಕಿಂತ ಹಿಂಸೆ ಬೇರೆ ಯಾರು ಕಾರ್ಯಕರ್ತರಿಗೆ ಯಾವುದಿಲ್ಲ. ದಿನ ಸಂಬಳಕ್ಕೆ ಕೆಲಸ ಮಾಡೋದು, ಯಾವುದೇ ಬೇರೆ ಜಾಬ್ ಕಂಪನಿಯಲ್ಲಿ ಇನ್ನೊಂದರಲ್ಲಿ ಇಲ್ಲ. 500-600 ರೂಪಾಯಿ ದಿನಕ್ಕೆ ದುಡ್ಡು ಮನೆ ಸಾಕೋದು. ಧರ್ಮ ಈರಯ್ಯ ಹಿರೇಮಠ 2-3 ಹುಡುಗರಿಗೆ ಹಾಗೆ ಆಗಿದೆ. ನೀವು ಇಲ್ಲಿ ಹೊರದ್ರಲ್ಲಿ ಇದು ನೋಡಿ ಕೊಡಿ, ಇವತ್ತಿಗೆ 4 ದಿವಸ ಆಯ್ತು. ಮಾಡಿ ಅದು ಡಿವೈಎಸ್ಪಿ ಆಫೀಸ್ ಸರ್, ಡಿವೈಎಸ್ಪಿ ಆಫೀಸ್ ಇಲ್ಲಿ ಟೌನ್ ಅಲ್ಲ ಅದು ಡಿವೈಎಸ್ಪಿ ಆಫೀಸ್ ಕರ್ಕೊಂಡು ಹೋಗ್ತೀವಿ. ಇದು ಸಾರ್ವಜನಿಕವಾಗಿ ಹಿಂದೂ ಕಾರ್ಯಕರ್ತರಿಗೆ ಧಿಕ್ಕಾರ ಆಗಿದೆ. ಅದು ಭಾರಿ ನೋವು ಸರ್. ನಾವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೇವೆ. ಈ ಕಾರ್ಯಕರ್ತರಿಗೆ ಈ ಕ್ಷೇತ್ರದಲ್ಲಿ ನಾವು ಇವರ ಕಣ್ಣೆದುರು ಇಂಥ ಪರಿಸ್ಥಿತಿಯನ್ನು ನೋಡುವುದು ಅಂತೇಳಿ ಆದ್ರೆ ನಮಗೆ ಸಂಘ ಎಲ್ಲಿ ಉಂಟು, ಪಕ್ಷ ಎಲ್ಲಿ ಉಂಟು, ಸಂಘಟನೆ ಎಲ್ಲಿ ಉಂಟು ಅಂತೇಳಿ ನೀವು ಯೋಚನೆ ಮಾಡಿ.
ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನು ಬಲಿ ಕೊಡುವಂತ ಕೆಲಸ ಕಾರ್ಯ ಇಲ್ಲಿ ನಡೀತಾ ಇರುವಂತದ್ದು. ಇವರು ಲಾಸ್ಟಿಗೆ ಕಾಂಗ್ರೆಸ್ಸಿಗೆ STPIಗೆ ಓಟು ಕೊಡಿ ಅಂತೇಳಿ ಕೇಳಿಕೊಂಡು ಹೋಗ್ತಾರೆ ಅಂತೇಳಿ ಆದ್ರೆ ಇವರು ರಕ್ತವನ್ನು ಬೆವರು ಮಾಡಿ ಖಾಲಿ ಭಗವಧ್ವಜದ ಒಂದೇ ಒಂದು ಇದರಲ್ಲಿ ಪ್ರತಿಫಲಾಕ್ಷರಿಲ್ಲದ ಕೆಲಸ ಮಾಡುವರು. ಈ ಮಾಲಿಂಗೇಶ್ವರನ ಈ ಭೂಮಿಯಲ್ಲಿ ಈ ತರ ಆಗ್ತದೆ ಅಂತ ನಮಗೆ ಅದು ಬಾರಿ ನೋವು ತಂದಿ ಸರ್. ಬೇರೆ ನಮಗೆ ಅಧಿಕಾರ ಕೊಡುವಂತದ್ದು ಬೇಡ, ಯಾವುದೇ ಸ್ಥಾನಮಾನ ಬೇಡ, ಆದ್ರೆ ಕಾರ್ಯಕರ್ತರ ಭಾವನೆಗಳನ್ನು ಇವರು ತಿಳ್ಕೊಳ್ಬೇಕಲ್ಲ. ಹಿಂದಿನಿಂದ ಮಾಡಿಸುವಂತದ್ದು ಮತ್ತೆ ಬೆನ್ನು ತಟ್ಟಿ ನಾವು ನಿಮ್ಮ ಜೊತೆಗೆ ಇದ್ದಂತೆ ಹೇಳ್ತಾರೆ ಅಂತೇಳಿ ಆದ್ರೆ ಇದಕ್ಕಿಂತ ಹಿಂಸೆ ಬೇರೆ ಯಾರು ಕಾರ್ಯಕರ್ತರಿಗೆ ಯಾವುದಿಲ್ಲ. ದಿನ ಸಂಬಳಕ್ಕೆ ಕೆಲಸ ಮಾಡುವ, ದಿನ ಸಂಬಳಕ್ಕೆ ಕೆಲಸ ಮಾಡುವ, ಯಾವುದೇ ಬೇರೆ ಜಾಬ್ ಕಂಪನಿಯಲ್ಲಿ ಇನ್ನೊಂದರಲ್ಲಿ ಇಲ್ಲ. 500-600 ರೂಪಾಯಿ ದಿನಕ್ಕೆ ದುಡ್ಡು ಮನೆ ಸಾಕೋದು. ಧರ್ಮ ಈರಯ್ಯ ಹಿರೇಮಠ 2-3 ಹುಡುಗರಿಗೆ ಹಾಗೆ ಆಗಿದೆ. ನೀವು ಇಲ್ಲಿ ಹೊರದ್ರಲ್ಲಿ ಇದು ನೋಡಿ ಕೊಡಿ, ಇವತ್ತಿಗೆ 4 ದಿವಸ ಆಯ್ತು. ನಿರ್ಮಾಣ ಮಾಡಿ ಅದು DYSP ಆಫೀಸ್ ಸರ್, DYSP ಆಫೀಸ್ ಇಲ್ಲಿ ಟೌನ್ ಅಲ್ಲ ಅದು DYSP ಆಫೀಸ್ ಕರ್ಕೊಂಡು ಹೋಗ್ತೀವಿ. ಸಾರ್ವಜನಿಕವಾಗಿ ಹಿಂದೂ ಕಾರ್ಯಕರ್ತರಿಗೆ ಅಧಿಕಾರ ಆಗಿಲ್ಲ, ಅದು ಬಾರಿ ನೋವು ಸರ್. ನಾವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೇವೆ. ಈ ಕಾರ್ಯಕರ್ತರಿಗೆ ಈ ಕ್ಷೇತ್ರದಲ್ಲಿ ನಾವು ಇವರ ಕಣ್ಣೆದುರು ಇಂಥ ಪರಿಸ್ಥಿತಿಯನ್ನು ನೋಡುವುದು ಅಂತೇಳಿ ಆದ್ರೆ ನಮಗೆ ಸಂಘ ಎಲ್ಲಿ ಉಂಟು, ಪಕ್ಷ ಎಲ್ಲಿ ಉಂಟು, ಸಂಘಟನೆ ಎಲ್ಲಿ ಉಂಟು ಅಂತೇಳಿ ನೀವು ಯೋಚನೆ ಮಾಡಿ. ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನು ಬಲಿ ಕೊಡುವಂತ ಕೆಲಸ ಕಾರ್ಯ ಇಲ್ಲಿ ನಡೀತಾ ಇರುವಂತದ್ದು. ಇವರು ಲಾಸ್ಟಿಗೆ ಕಾಂಗ್ರೆಸ್ಸಿಗೆ STPIಗೆ ಓಟು ಕೊಡಿ ಅಂತೇಳಿ ಕೇಳಿಕೊಂಡು ಹೋಗ್ತಾರೆ ಅಂತೇಳಿ ಆದ್ರೆ ಇವರು ರಕ್ತವನ್ನು ಬೆವರು ಮಾಡಿ ಖಾಲಿ ಭಗವಧ್ವಜದ ಒಂದೇ ಒಂದು ಇದರಲ್ಲಿ ಪ್ರತಿಫಲಾಕ್ಷರಿಲ್ಲದ ಕೆಲಸ ಮಾಡುವರು. ಈ ಮಾಲಿಂಗೇಶ್ವರನ ಈ ಭೂಮಿಯಲ್ಲಿ ಈ ತರ ಆಗ್ತದೆ ಅಂತ ನಮಗೆ ಅದು ಬಾರಿ ನೋವು ತಂದಿ ಸರ್. ಬೇರೆ ನಮಗೆ ಅಧಿಕಾರ ಕೊಡುವಂತದ್ದು ಬೇಡ, ಯಾವುದೇ ಸ್ಥಾನಮಾನ ಬೇಡ, ಆದ್ರೆ ಕಾರ್ಯಕರ್ತರ ಭಾವನೆಗಳನ್ನು ಇವರು ತಿಳ್ಕೊಳ್ಬೇಕಲ್ಲ. ಹಿಂದಿನಿಂದ ಮಾಡಿಸುವಂತದ್ದು ಮತ್ತೆ ಬೆನ್ನು ತಟ್ಟಿ ನಾವು ನಿಮ್ಮ ಜೊತೆಗೆ ಇದ್ದಂತೆ ಹೇಳ್ತಾರೆ ಅಂತೇಳಿ ಆದ್ರೆ ಇದಕ್ಕಿಂತ ಹಿಂಸೆ ಬೇರೆ ಯಾರು ಕಾರ್ಯಕರ್ತರಿಗೆ ಯಾವುದಿಲ್ಲ. ದಿನ ಸಂಬಳಕ್ಕೆ ಕೆಲಸ ಮಾಡುವ, ದಿನ ಸಂಬಳಕ್ಕೆ ಕೆಲಸ ಮಾಡುವ, ಯಾವುದೇ ಬೇರೆ ಜಾಬ್ ಕಂಪನಿಯಲ್ಲಿ ಇನ್ನೊಂದರಲ್ಲಿ ಇಲ್ಲ. 500-600 ರೂಪಾಯಿ ದಿನಕ್ಕೆ ದುಡ್ಡು ಮನೆ ಸಾಕೋದು. ಧರ್ಮ ಈರಯ್ಯ ಹಿರೇಮಠ 2-3 ಹುಡುಗರಿಗೆ ಹಾಗೆ ಆಗಿದೆ. ನೀವು ಇಲ್ಲಿ ಹೊರದ್ರಲ್ಲಿ ಇದು ನೋಡಿ ಕೊಡಿ, ಇವತ್ತಿಗೆ 4 ದಿವಸ ಆಯ್ತು. ನಿರ್ಮಾಣ ಮಾಡಿ ಅದು DYSP ಆಫೀಸ್ ಸರ್, DYSP ಆಫೀಸ್ ಇಲ್ಲಿ ಟೌನ್ ಅಲ್ಲ ಅದು DYSP ಆಫೀಸ್ ಕರ್ಕೊಂಡು ಹೋಗ್ತೀವಿ. ಸಾರ್ವಜನಿಕವಾಗಿ ಹಿಂದೂ ಕಾರ್ಯಕರ್ತರಿಗೆ ಅಧಿಕಾರ ಆಗಿಲ್ಲ, ಅದು ಬಾರಿ ನೋವು ಸರ್. ನಾವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೇವೆ. ಈ ಕಾರ್ಯಕರ್ತರಿಗೆ ಈ ಕ್ಷೇತ್ರದಲ್ಲಿ ನಾವು ಇವರ ಕಣ್ಣೆದುರು ಇಂಥ ಪರಿಸ್ಥಿತಿಯನ್ನು ನೋಡುವುದು ಅಂತೇಳಿ ಆದ್ರೆ ನಮಗೆ ಸಂಘ ಎಲ್ಲಿ ಉಂಟು, ಪಕ್ಷ ಎಲ್ಲಿ ಉಂಟು, ಸಂಘಟನೆ ಎಲ್ಲಿ ಉಂಟು ಅಂತೇಳಿ ನೀವು ಯೋಚನೆ ಮಾಡಿ. ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನು ಬಲಿ ಕೊಡುವಂತ ಕೆಲಸ ಕಾರ್ಯ ಇಲ್ಲಿ ನಡೀತಾ ಇರುವಂತದ್ದು. ಇವರು ಲಾಸ್ಟಿಗೆ ಕಾಂಗ್ರೆಸ್ಸಿಗೆ STPIಗೆ ಓಟು ಕೊಡಿ ಅಂತೇಳಿ ಕೇಳಿಕೊಂಡು ಹೋಗ್ತಾರೆ ಅಂತೇಳಿ ಆದ್ರೆ ಇವರು ರಕ್ತವನ್ನು ಬೆವರು ಮಾಡಿ ಖಾಲಿ ಭಗವಧ್ವಜದ ಒಂದೇ ಒಂದು ಇದರಲ್ಲಿ ಪ್ರತಿಫಲಾಕ್ಷರಿಲ್ಲದ ಕೆಲಸ ಮಾಡುವರು. ಈ
ಈ ಮಾಲಿಂಗೇಶ್ವರನ ಈ ಭೂಮಿಯಲ್ಲಿ ಈ ತರ ಆಗ್ತದೆ ಅಂತ ನಮಗೆ ಅದು ಬಾರಿ ನೋವು ತಂದಿ ಸರ್. ಬೇರೆ ನಮಗೆ ಅಧಿಕಾರ ಕೊಡುವಂತದ್ದು ಬೇಡ, ಯಾವುದೇ ಸ್ಥಾನಮಾನ ಬೇಡ, ಆದ್ರೆ ಕಾರ್ಯಕರ್ತರ ಭಾವನೆಗಳನ್ನು ಇವರು ತಿಳ್ಕೊಳ್ಬೇಕಲ್ಲ. ಹಿಂದಿನಿಂದ ಮಾಡಿಸುವಂತದ್ದು ಮತ್ತೆ ಬೆನ್ನು ತಟ್ಟಿ ನಾವು ನಿಮ್ಮ ಜೊತೆಗೆ ಇದ್ದಂತೆ ಹೇಳ್ತಾರೆ ಅಂತೇಳಿ ಆದ್ರೆ ಇದಕ್ಕಿಂತ ಹಿಂಸೆ ಬೇರೆ ಯಾರು ಕಾರ್ಯಕರ್ತರಿಗೆ ಯಾವುದಿಲ್ಲ. ದಿನ ಸಂಬಳಕ್ಕೆ ಕೆಲಸ ಮಾಡುವ, ದಿನ ಸಂಬಳಕ್ಕೆ ಕೆಲಸ ಮಾಡುವ, ಯಾವುದೇ ಬೇರೆ ಜಾಬ್ ಕಂಪನಿಯಲ್ಲಿ ಇನ್ನೊಂದರಲ್ಲಿ ಇಲ್ಲ. 500-600 ರೂಪಾಯಿ ದಿನಕ್ಕೆ ದುಡ್ಡು ಮನೆ ಸಾಕೋದು. ಧರ್ಮ ಈರಯ್ಯ ಹಿರೇಮಠ ನೋವಾಗಿದೆ. 2-3 ಹುಡುಗರಿಗೆ ಹಾಗೆ ಆಗಿದೆ. ನೀವು ಇಲ್ಲಿ ಹೊಡೆದ್ರಲ್ಲಿ ಇದು ನೋಡಿ ಕೊಡಿ, ಇವತ್ತಿಗೆ 4 ದಿವಸ ಆಯ್ತು. ಈಗ ನಿರ್ಮಾಣ ಮಾಡಿ ಅದು ಡಿವೈಎಸ್ಪಿ ಆಫೀಸ್ ಸರ್, ಡಿವೈಎಸ್ಪಿ ಆಫೀಸ್ ಇಲ್ಲಿ ಟೌನ್ ಅಲ್ಲ ಅದು ಡಿವೈಎಸ್ಪಿ ಆಫೀಸ್ ಕರ್ಕೊಂಡು ಹೋಗ್ತೀವಿ. ಸಾರ್ವಜನಿಕವಾಗಿ ಹಿಂದೂ ಕಾರ್ಯಕರ್ತರಿಗೆ ಅಧಿಕಾರ ಆಗಿದೆ, ಅದು ಬಾರಿ ನೋವು ಸರ್. ನಾವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೇವೆ. ಈ ಕಾರ್ಯಕರ್ತರಿಗೆ ಈ ಕ್ಷೇತ್ರದಲ್ಲಿ ನಾವು ಇವರ ಕಣ್ಣೆದುರು ಇಂಥ ಪರಿಸ್ಥಿತಿಯನ್ನು ನೋಡುವುದು ಅಂತೇಳಿ ಆದ್ರೆ ನಮಗೆ ಸಂಘ ಎಲ್ಲಿ ಉಂಟು, ಪಕ್ಷ ಎಲ್ಲಿ ಉಂಟು, ಸಂಘಟನೆ ಎಲ್ಲಿ ಉಂಟು ಅಂತೇಳಿ ನೀವು ಯೋಚನೆ ಮಾಡಿ. ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನು ಬಲಿ ಕೊಡುವಂತಹ ಕೆಲಸ ಕಾರ್ಯ ಇಲ್ಲಿ ನಡೀತಾ ಇರುವಂತದ್ದು. ಇವರು ಲಾಸ್ಟಿಗೆ ಕಾಂಗ್ರೆಸ್ಸಿಗೆ STPIಗೆ ಓಟು ಕೊಡಿ ಅಂತೇಳಿ ಕೇಳಿಕೊಂಡು ಹೋಗ್ತಾರೆ ಅಂತೇಳಿ ಆದ್ರೆ ಇವರು ರಕ್ತವನ್ನು ಬೆವರು ಮಾಡಿ ಖಾಲಿ ಭಗವಧ್ವಜದ ಒಂದೇ ಒಂದು ಇದರಲ್ಲಿ ಪ್ರತಿಫಲಕ್ಷಿಲ್ಲದ ಕೆಲಸ ಮಾಡುವರು. ಈ ಮಾಲಿಂಗೇಶ್ವರನ ಈ ಭೂಮಿಯಲ್ಲಿ ಈ ತರ ಆಗ್ತದೆ ಅಂತ ನಮಗೆ ಅದು ಬಾರಿ ನೋವು ತಂದಿ ಸರ್. ಬೇರೆ ನಮಗೆ ಅಧಿಕಾರ ಕೊಡುವಂತದ್ದು ಬೇಡ, ಯಾವುದೇ ಸ್ಥಾನಮಾನ ಬೇಡ, ಆದ್ರೆ ಕಾರ್ಯಕರ್ತರ ಭಾವನೆಗಳನ್ನು ಇವರು ತಿಳ್ಕೊಳ್ಬೇಕಲ್ಲ. ಹಿಂದಿನಿಂದ ಮಾಡಿಸುವಂತದ್ದು ಮತ್ತೆ ಬೆನ್ನು ತಟ್ಟಿ ನಾವು ನಿಮ್ಮ ಜೊತೆಗೆ ಇದ್ದಂತೆ ಹೇಳ್ತಾರೆ ಅಂತೇಳಿ ಆದ್ರೆ ಇದಕ್ಕಿಂತ ಹಿಂಸೆ ಬೇರೆ ಯಾರು ಕಾರ್ಯಕರ್ತರಿಗೆ ಯಾವುದಿಲ್ಲ. ದಿನ ಸಂಬಳಕ್ಕೆ ಕೆಲಸ ಮಾಡುವ, ದಿನ ಸಂಬಳಕ್ಕೆ ಕೆಲಸ ಮಾಡುವ, ಯಾವುದೇ ಬೇರೆ ಜಾಬ್ ಕಂಪನಿಯಲ್ಲಿ ಇನ್ನೊಂದರಲ್ಲಿ ಇಲ್ಲ. 500-600 ರೂಪಾಯಿ ದಿನಕ್ಕೆ ದುಡ್ಡು ಮನೆ ಸಾಕೋದು. ಧರ್ಮ ಈರಯ್ಯ ಹಿರೇಮಠ ನೋವಾಗಿದೆ. 2-3 ಹುಡುಗರಿಗೆ ಹಾಗೆ ಆಗಿದೆ. ನೀವು ಇಲ್ಲಿ ಹೊಡೆದ್ರಲ್ಲಿ ಇದು ನೋಡಿ ಕೊಡಿ, ಇವತ್ತಿಗೆ 4 ದಿವಸ ಆಯ್ತು. ಈಗ ನಿರ್ಮಾಣ ಮಾಡಿ ಅದು ಡಿವೈಎಸ್ಪಿ ಆಫೀಸ್ ಸರ್, ಡಿವೈಎಸ್ಪಿ ಆಫೀಸ್ ಇಲ್ಲಿ ಟೌನ್ ಅಲ್ಲ ಅದು ಡಿವೈಎಸ್ಪಿ ಆಫೀಸ್ ಕರ್ಕೊಂಡು ಹೋಗ್ತೀವಿ. ಸಾರ್ವಜನಿಕವಾಗಿ ಹಿಂದೂ ಕಾರ್ಯಕರ್ತರಿಗೆ ಅಧಿಕಾರ ಆಗಿದೆ, ಅದು ಬಾರಿ ನೋವು ಸರ್. ನಾವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೇವೆ. ಈ ಕಾರ್ಯಕರ್ತರಿಗೆ ಈ ಕ್ಷೇತ್ರದಲ್ಲಿ ನಾವು ಇವರ ಕಣ್ಣೆದುರು ಇಂಥ ಪರಿಸ್ಥಿತಿಯನ್ನು ನೋಡುವುದು ಅಂತೇಳಿ ಆದ್ರೆ ನಮಗೆ ಸಂಘ ಎಲ್ಲಿ ಉಂಟು, ಪಕ್ಷ ಎಲ್ಲಿ ಉಂಟು, ಸಂಘಟನೆ ಎಲ್ಲಿ ಉಂಟು ಅಂತೇಳಿ ನೀವು ಯೋಚನೆ ಮಾಡಿ. ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನು ಬಲಿ ಕೊಡುವಂತಹ ಕೆಲಸ ಕಾರ್ಯ ಇಲ್ಲಿ ನಡೀತಾ ಇರುವಂತದ್ದು. ಇವರು ಲಾಸ್ಟಿಗೆ ಕಾಂಗ್ರೆಸ್ಸಿಗೆ STPIಗೆ ಓಟು ಕೊಡಿ ಅಂತೇಳಿ ಕೇಳಿಕೊಂಡು ಹೋಗ್ತಾರೆ ಅಂತೇಳಿ ಆದ್ರೆ ಇವರು ರಕ್ತವನ್ನು ಬೆವರು ಮಾಡಿ ಖಾಲಿ ಭಗವಧ್ವಜದ ಒಂದೇ ಒಂದು ಇದರಲ್ಲಿ ಪ್ರತಿಫಲಕ್ಷಿಲ್ಲದ ಕೆಲಸ ಮಾಡುವರು. ಈ ಮಾಲಿಂಗೇಶ್ವರನ ಈ ಭೂಮಿಯಲ್ಲಿ ಈ ತರ ಆಗ್ತದೆ ಅಂತ ನಮಗೆ ಅದು ಬಾರಿ ನೋವು ತಂದಿ ಸರ್. ಬೇರೆ ನಮಗೆ ಅಧಿಕಾರ ಕೊಡುವಂತದ್ದು ಬೇಡ, ಯಾವುದೇ ಸ್ಥಾನಮಾನ ಬೇಡ, ಆದ್ರೆ ಕಾರ್ಯಕರ್ತರ ಭಾವನೆಗಳನ್ನು ಇವರು ತಿಳ್ಕೊಳ್ಬೇಕಲ್ಲ. ಹಿಂದಿನಿಂದ ಮಾಡಿಸುವಂತದ್ದು ಮತ್ತೆ ಬೆನ್ನು ತಟ್ಟಿ ನಾವು ನಿಮ್ಮ ಜೊತೆಗೆ ಇದ್ದಂತೆ ಹೇಳ್ತಾರೆ ಅಂತೇಳಿ ಆದ್ರೆ ಇದಕ್ಕಿಂತ ಹಿಂಸೆ ಬೇರೆ ಯಾರು ಕಾರ್ಯಕರ್ತರಿಗೆ ಯಾವುದಿಲ್ಲ.
ದಿನ ಸಂಬಳಕ್ಕೆ ಕೆಲಸ ಮಾಡುವ, ದಿನ ಸಂಬಳಕ್ಕೆ ಕೆಲಸ ಮಾಡುವ, ಯಾವುದೇ ಬೇರೆ ಜಾಬ್ ಕಂಪನಿಯಲ್ಲಿ ಇನ್ನೊಂದರಲ್ಲಿ ಇಲ್ಲ. 500-600 ರೂಪಾಯಿ ದಿನಕ್ಕೆ ದುಡ್ಡು ಮನೆ ಸಾಕೋರು. ಧರ್ಮ ಈರಯ್ಯ ಹಿರೇಮಠ ಎರಡು ಮೂರು ಹುಡುಗರಿಗೆ ಹಾಗೆ ಆಗಿದೆ. ಕಿವಿ ಇಲ್ಲಿ ಹೊಡೆದದ್ರಲ್ಲಿ ಇದು ನೋಡಿ ಕೊಡಿ, ಇವತ್ತಿಗೆ 4 ದಿವಸ ಆಯ್ತು. ನಿರ್ವಹಣೆ ಮಾಡಿ ಅದು ಡಿವೈಎಸ್ಪಿ ಆಫೀಸ್ ಸರ್, ಡಿವೈಎಸ್ಪಿ ಆಫೀಸ್ ಇಲ್ಲಿ ಟೌನ್ ಅಲ್ಲ ಅದು ಡಿವೈಎಸ್ಪಿ ಆಫೀಸ್ ಕರ್ಕೊಂಡು ಕೊಡ್ತೀವಿ. ಸಾರ್ವಜನಿಕವಾಗಿ ಹಿಂದೂ ಕಾರ್ಯಕರ್ತರಿಗೆ ಧಿಕ್ಕಾರ ಆಗಿದೆ. ಅದು ಭಾರಿ ನೋವು ಸರ್. ನಾವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೇವೆ. ಈ ಕಾರ್ಯಕರ್ತರಿಗೆ ಈ ಕ್ಷೇತ್ರದಲ್ಲಿ ನಾವು ಇವರ ಕಣ್ಣೆದುರು ಇಂಥ ಪರಿಸ್ಥಿತಿಯನ್ನು ನೋಡುವುದು ಅಂತೇಳಿ ಆದರೆ ನಮಗೆ ಸಂಘ ಎಲ್ಲಿ ಉಂಟು, ಪಕ್ಷ ಎಲ್ಲಿ ಉಂಟು, ಸಂಘಟನೆ ಎಲ್ಲಿ ಉಂಟು ಅಂತೇಳಿ ನೀವು ಯೋಚನೆ ಮಾಡಿ. ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನು ಬಲಿ ಕೊಡುವಂತ ಕೆಲಸ ಕಾರ್ಯ ಇಲ್ಲಿ ನಡೀತಾ ಇರುವಂತದ್ದು. ಇವರು ಲಾಸ್ಟಿಗೆ ಕಾಂಗ್ರೆಸ್ಸಿಗೆ STBIಗೆ ಓಟ್ ಕೊಡಿ ಅಂತೇಳಿ ಕೇಳಿಕೊಂಡು ಹೋಗ್ತಾರೆ ಅಂತೇಳಿ ಆದ್ರೆ ಇವರು ರಕ್ತವನ್ನು ಬೆವರು ಮಾಡಿ ಖಾಲಿ ಭಗವಧ್ವಜದ ಒಂದೇ ಒಂದು ಇದರಲ್ಲಿ ಪ್ರತಿಫಲಕ್ಷಿಲ್ಲದ ಕೆಲಸ ಮಾಡುವರು. ಈ ಮಾಲಿಂಗೇಶ್ವರನ ಈ ಭೂಮಿಯಲ್ಲಿ ಈ ತರ ಆಗ್ತದೆ ಅಂತ ನಮಗೆ ಅದು ಬಾರಿ ನೋವು ತಂದಿ ಸರ್. ಬೇರೆ ನಮಗೆ ಅಧಿಕಾರ ಕೊಡುವಂತದ್ದು ಬೇಡ, ಯಾವುದೇ ಸ್ಥಾನಮಾನ ಬೇಡ, ಆದ್ರೆ ಕಾರ್ಯಕರ್ತರ ಭಾವನೆಗಳನ್ನು ಇವರು ತಿಳ್ಕೊಳ್ಬೇಕಲ್ಲ. ಹಿಂದಿನಿಂದ ಮಾಡಿಸುವಂತದ್ದು ಮತ್ತೆ ಬೆನ್ನು ತಟ್ಟಿ ನಾವು ನಿಮ್ಮ ಜೊತೆಗೆ ಇದ್ದಂತೆ ಹೇಳ್ತಾರೆ ಅಂತೇಳಿ ಆದ್ರೆ ಇದಕ್ಕಿಂತ ಹಿಂಸೆ ಬೇರೆ ಯಾರು ಕಾರ್ಯಕರ್ತರಿಗೆ ಯಾವುದಿಲ್ಲ. ದಿನ ಸಂಬಳಕ್ಕೆ ಕೆಲಸ ಮಾಡುವ, ದಿನ ಸಂಬಳಕ್ಕೆ ಕೆಲಸ ಮಾಡುವ, ಯಾವುದೇ ಬೇರೆ ಜಾಬ್ ಕಂಪನಿಯಲ್ಲಿ ಇನ್ನೊಂದರಲ್ಲಿ ಇಲ್ಲ. 500-600 ರೂಪಾಯಿ ದಿನಕ್ಕೆ ದುಡ್ಡು ಮನೆ ಸಾಕೋರು. ಧರ್ಮ ಈರಯ್ಯ ಹಿರೇಮಠ ಎರಡು ಮೂರು ಹುಡುಗರಿಗೆ ಹಾಗೆ ಆಗಿದೆ. ಕಿವಿ ಇಲ್ಲಿ ಹೊಡೆದದ್ರಲ್ಲಿ ಇದು ನೋಡಿ ಕೊಡಿ, ಇವತ್ತಿಗೆ 4 ದಿವಸ ಆಯ್ತು. ನಿರ್ವಹಣೆ ಮಾಡಿ ಅದು ಡಿವೈಎಸ್ಪಿ ಆಫೀಸ್ ಸರ್, ಡಿವೈಎಸ್ಪಿ ಆಫೀಸ್ ಇಲ್ಲಿ ಟೌನ್ ಅಲ್ಲ ಅದು ಡಿವೈಎಸ್ಪಿ ಆಫೀಸ್ ಕರ್ಕೊಂಡು ಕೊಡ್ತೀವಿ. ಸಾರ್ವಜನಿಕವಾಗಿ ಹಿಂದೂ ಕಾರ್ಯಕರ್ತರಿಗೆ ಧಿಕ್ಕಾರ ಆಗಿದೆ. ಅದು ಭಾರಿ ನೋವು ಸರ್. ನಾವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೇವೆ. ಈ ಕಾರ್ಯಕರ್ತರಿಗೆ ಈ ಕ್ಷೇತ್ರದಲ್ಲಿ ನಾವು ಇವರ ಕಣ್ಣೆದುರು ಇಂಥ ಪರಿಸ್ಥಿತಿಯನ್ನು ನೋಡುವುದು ಅಂತೇಳಿ ಆದ್ರೆ ನಮಗೆ ಸಂಘ ಎಲ್ಲಿ ಉಂಟು, ಪಕ್ಷ ಎಲ್ಲಿ ಉಂಟು, ಸಂಘಟನೆ ಎಲ್ಲಿ ಉಂಟು ಅಂತೇಳಿ ನೀವು ಯೋಚನೆ ಮಾಡಿ. ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನು ಬಲಿ ಕೊಡುವಂತ ಕೆಲಸ ಕಾರ್ಯ ಇಲ್ಲಿ ನಡೀತಾ ಇರುವಂತದ್ದು. ಇವರು ಲಾಸ್ಟಿಗೆ ಕಾಂಗ್ರೆಸ್ಸಿಗೆ STBIಗೆ ಓಟ್ ಕೊಡಿ ಅಂತೇಳಿ ಕೇಳಿಕೊಂಡು ಹೋಗ್ತಾರೆ ಅಂತೇಳಿ ಆದ್ರೆ ಇವರು ರಕ್ತವನ್ನು ಬೆವರು ಮಾಡಿ ಖಾಲಿ ಭಗವಧ್ವಜದ ಒಂದೇ ಒಂದು ಇದರಲ್ಲಿ ಪ್ರತಿಫಲಕ್ಷಿಲ್ಲದ ಕೆಲಸ ಮಾಡುವರು. ಈ ಮಾಲಿಂಗೇಶ್ವರನ ಈ ಭೂಮಿಯಲ್ಲಿ ಈ ತರ ಆಗ್ತದೆ ಅಂತ ನಮಗೆ ಅದು ಬಾರಿ ನೋವು ತಂದಿ ಸರ್. ಬೇರೆ ನಮಗೆ ಅಧಿಕಾರ ಕೊಡುವಂತದ್ದು ಬೇಡ, ಯಾವುದೇ ಸ್ಥಾನಮಾನ ಬೇಡ, ಆದ್ರೆ ಕಾರ್ಯಕರ್ತರ ಭಾವನೆಗಳನ್ನು ಇವರು ತಿಳ್ಕೊಳ್ಬೇಕಲ್ಲ. ಹಿಂದಿನಿಂದ ಮಾಡಿಸುವಂತದ್ದು ಮತ್ತೆ ಬೆನ್ನು ತಟ್ಟಿ ನಾವು ನಿಮ್ಮ ಜೊತೆಗೆ ಇದ್ದಂತೆ ಹೇಳ್ತಾರೆ ಅಂತೇಳಿ ಆದ್ರೆ ಇದಕ್ಕಿಂತ ಹಿಂಸೆ ಬೇರೆ ಯಾರು ಕಾರ್ಯಕರ್ತರಿಗೆ ಯಾವುದಿಲ್ಲ. ದಿನ ಸಂಬಳಕ್ಕೆ ಕೆಲಸ ಮಾಡುವ, ದಿನ ಸಂಬಳಕ್ಕೆ ಕೆಲಸ ಮಾಡುವ, ಯಾವುದೇ ಬೇರೆ ಜಾಬ್ ಕಂಪನಿಯಲ್ಲಿ ಇನ್ನೊಂದರಲ್ಲಿ ಇಲ್ಲ. 500-600 ರೂಪಾಯಿ ದಿನಕ್ಕೆ ದುಡ್ಡು ಮನೆ ಸಾಕೋರು.
ಇವರು ಧರ್ಮ ಈರಯ್ಯ ಹಿರೇಮಠ ನೋವಾಗಿದೆ ಕಿವಿ ಎರಡು ಮೂರು ಹುಡುಗರಿಗೆ ಹಾಗೆ ಆಗಿದೆ ಕಿವಿ ಇಲ್ಲಿ ಹೊರದ್ರಲ್ಲಿ ಇದು ನೋಡಿ ಕೊಳ್ಳಿ ಇವತ್ತಿಗೆ 4 ದಿವಸ ಆಯ್ತು ಈ ಟ್ರೀಟ್ಮೆಂಟ್ ಮಾಡಿ ಅದು ಡಿವೈಎಸ್ಪಿ ಆಫೀಸ್ ಸರ್, ಡಿವೈಎಸ್ಪಿ ಆಫೀಸ್ ಇಲ್ಲಿ ಟೌನ್ ಅಲ್ಲ ಅದು ಡಿವೈಎಸ್ಪಿ ಆಫೀಸ್ ಕರ್ಕೊಂಡು ಹೋಗ್ತೀವಿ. ಸಾರ್ವಜನಿಕವಾಗಿ ಹಿಂದೂ ಕಾರ್ಯಕರ್ತರಿಗೆ ಧಿಕ್ಕಾರ ಆಗಿದೆ. ಅದು ಭಾರಿ ನೋವು ಸರ್. ನಾವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೇವೆ. ಈ ಕಾರ್ಯಕರ್ತರಿಗೆ ಈ ಕ್ಷೇತ್ರದಲ್ಲಿ ನಾವು ಇವರ ಕಣ್ಣೆದುರು ಇಂಥ ಪರಿಸ್ಥಿತಿಯನ್ನು ನೋಡುವುದು ಅಂತೇಳಿ ಆದರೆ ನಮಗೆ ಸಂಘ ಎಲ್ಲಿ ಉಂಟು, ಪಕ್ಷ ಎಲ್ಲಿ ಉಂಟು, ಸಂಘಟನೆ ಎಲ್ಲಿ ಉಂಟು ಅಂತೇಳಿ ನೀವು ಯೋಚನೆ ಮಾಡಿ. ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನು ಬಲಿ ಕೊಡುವಂತ ಕೆಲಸ ಕಾರ್ಯ ಇಲ್ಲಿ ನಡೀತಾ ಇರುವಂತದ್ದು. ಇವರು ಲಾಸ್ಟಿಗೆ ಕಾಂಗ್ರೆಸ್ಸಿಗೆ STPIಗೆ ಓಟು ಕೊಡಿ ಅಂತೇಳಿ ಕೇಳಿಕೊಂಡು ಹೋಗ್ತಾರೆ ಅಂತೇಳಿ ಆದ್ರೆ ಇವರು ರಕ್ತವನ್ನು ಬೆವರು ಮಾಡಿ ಖಾಲಿ ಭಗವಧ್ವಜದ ಒಂದೇ ಒಂದು ಇದರಲ್ಲಿ ಪ್ರತಿಫಲಕ್ಷಿಲ್ಲದ ಕೆಲಸ ಮಾಡುವರು. ಈ ಮಾಲಿಂಗೇಶ್ವರನ ಈ ಭೂಮಿಯಲ್ಲಿ ಈ ತರ ಆಗ್ತದೆ ಅಂತ ನಮಗೆ ಅದು ಬಾರಿ ನೋವು ತಂದಿ ಸರ್. ಬೇರೆ ನಮಗೆ ಅಧಿಕಾರ ಕೊಡುವಂತದ್ದು ಬೇಡ, ಯಾವುದೇ ಸ್ಥಾನಮಾನ ಬೇಡ, ಆದ್ರೆ ಕಾರ್ಯಕರ್ತರ ಭಾವನೆಗಳನ್ನು ಇವರು ತಿಳ್ಕೊಳ್ಬೇಕಲ್ಲ. ಹಿಂದಿನಿಂದ ಮಾಡಿಸುವಂತದ್ದು ಮತ್ತೆ ಬೆನ್ನು ತಟ್ಟಿ ನಾವು ನಿಮ್ಮ ಜೊತೆಗೆ ಇದ್ದಂತೆ ಹೇಳ್ತಾರೆ ಅಂತೇಳಿ ಆದ್ರೆ ಇದಕ್ಕಿಂತ ಹಿಂಸೆ ಬೇರೆ ಯಾರು ಕಾರ್ಯಕರ್ತರಿಗೆ ಯಾವುದಿಲ್ಲ. ದಿನ ಸಂಬಳಕ್ಕೆ ಕೆಲಸ ಮಾಡುವ, ದಿನ ಸಂಬಳಕ್ಕೆ ಕೆಲಸ ಮಾಡುವ, ಯಾವುದೇ ಬೇರೆ ಜಾಬ್ ಕಂಪನಿಯಲ್ಲಿ ಇನ್ನೊಂದರಲ್ಲಿ ಇಲ್ಲ. 500-600 ರೂಪಾಯಿ ದಿನಕ್ಕೆ ದುಡ್ಡು ಮನೆ ಸಾಕೋದು. ಧರ್ಮ ಈರಯ್ಯ ಹಿರೇಮಠ ನೋವಾಗಿದೆ ಕಿವಿ 2-3 ಹುಡುಗರಿಗೆ ಹಾಗೆ ಆಗಿದೆ ಕಿವಿ ಇಲ್ಲಿ ಹೊರದ್ರಲ್ಲಿ ಇದು ನೋಡಿ ಕೊಳ್ಳಿ ಇವತ್ತಿಗೆ 4 ದಿವಸ ಆಯ್ತು ಈ ಟ್ರೀಟ್ಮೆಂಟ್ ಮಾಡಿ ಅದು ಡಿವೈಎಸ್ಪಿ ಆಫೀಸ್ ಸರ್, ಡಿವೈಎಸ್ಪಿ ಆಫೀಸ್ ಇಲ್ಲಿ ಟೌನ್ ಅಲ್ಲ ಅದು ಡಿವೈಎಸ್ಪಿ ಆಫೀಸ್ ಕರ್ಕೊಂಡು ಹೋಗ್ತೀವಿ. ಸಾರ್ವಜನಿಕವಾಗಿ ಹಿಂದೂ ಕಾರ್ಯಕರ್ತರಿಗೆ ಧಿಕ್ಕಾರ ಆಗಿದೆ. ಅದು ಭಾರಿ ನೋವು ಸರ್. ನಾವು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೇವೆ. ಈ ಕಾರ್ಯಕರ್ತರಿಗೆ ಈ ಕ್ಷೇತ್ರದಲ್ಲಿ ನಾವು ಇವರ ಕಣ್ಣೆದುರು ಇಂಥ ಪರಿಸ್ಥಿತಿಯನ್ನು ನೋಡುವುದು ಅಂತೇಳಿ ಆದ್ರೆ ನಮಗೆ ಸಂಘ ಎಲ್ಲಿ ಉಂಟು, ಪಕ್ಷ ಎಲ್ಲಿ ಉಂಟು, ಸಂಘಟನೆ ಎಲ್ಲಿ ಉಂಟು ಅಂತೇಳಿ ನೀವು ಯೋಚನೆ ಮಾಡಿ. ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನು ಬಲಿ ಕೊಡುವಂತ ಕೆಲಸ ಕಾರ್ಯ ಇಲ್ಲಿ ನಡೀತಾ ಇರುವಂತದ್ದು. ಇವರು ಲಾಸ್ಟಿಗೆ ಕಾಂಗ್ರೆಸ್ಸಿಗೆ STPIಗೆ ಓಟು ಕೊಡಿ ಅಂತೇಳಿ ಕೇಳಿಕೊಂಡು ಹೋಗ್ತಾರೆ ಅಂತೇಳಿ ಆದ್ರೆ ಇವರು ರಕ್ತವನ್ನು ಬೆವರು ಮಾಡಿ ಖಾಲಿ ಭಗವಧ್ವಜದ ಒಂದೇ ಒಂದು ಇದರಲ್ಲಿ ಪ್ರತಿಫಲಕ್ಷಿಲ್ಲದ ಕೆಲಸ ಮಾಡುವರು. ಈ ಮಾಲಿಂಗೇಶ್ವರನ ಈ ಭೂಮಿಯಲ್ಲಿ ಈ ತರ ಆಗ್ತದೆ ಅಂತ ನಮಗೆ ಅದು ಬಾರಿ ನೋವು ತಂದಿ ಸರ್. ಬೇರೆ ನಮಗೆ ಅಧಿಕಾರ ಕೊಡುವಂತದ್ದು ಬೇಡ, ಯಾವುದೇ ಸ್ಥಾನಮಾನ ಬೇಡ, ಆದ್ರೆ ಕಾರ್ಯಕರ್ತರ ಭಾವನೆಗಳನ್ನು ಇವರು ತಿಳ್ಕೊಳ್ಬೇಕಲ್ಲ. ಹಿಂದಿನಿಂದ ಮಾಡಿಸುವಂತದ್ದು ಮತ್ತೆ ಬೆನ್ನು ತಟ್ಟಿ ನಾವು ನಿಮ್ಮ ಜೊತೆಗೆ ಇದ್ದಂತೆ ಹೇಳ್ತಾರೆ ಅಂತೇಳಿ ಆದ್ರೆ ಇದಕ್ಕಿಂತ ಹಿಂಸೆ ಬೇರೆ ಯಾರು ಕಾರ್ಯಕರ್ತರಿಗೆ ಯಾವುದಿಲ್ಲ. ದಿನ ಸಂಬಳಕ್ಕೆ ಕೆಲಸ ಮಾಡುವ, ದಿನ ಸಂಬಳಕ್ಕೆ ಕೆಲಸ ಮಾಡುವ, ಯಾವುದೇ ಬೇರೆ ಜಾಬ್ ಕಂಪನಿಯಲ್ಲಿ ಇನ್ನೊಂದರಲ್ಲಿ ಇಲ್ಲ. 500-600 ರೂಪಾಯಿ ದಿನಕ್ಕೆ ದುಡ್ಡು ಮನೆ ಸಾಕೋದು.